ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 4 ರಿಂದ 9 ರವರೆಗೆ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆಯಲಿದೆ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಫೆಬ್ರವರಿ 4 ರಿಂದ 9 ತನಕ ನಡೆಯುವ ಕ್ಯಾನ್ಸರ್ ತಪಾಸಣಾ ಶಿಬಿರಕ್ಕೆ ಮಂಗಳೂರು ಸೆಂಟರ್ನ ಮುಖ್ಯಸ್ಥರಾದ ಬ್ರಹ್ಮಕುಮಾರಿ ವಿಶ್ವೇಶ್ವರಿ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕ್ಯಾನ್ಸರ್ ರೋಗವನ್ನು ಮುಕ್ತ ಮಾಡಲು ಸಾಧ್ಯವಿದೆ. ವ್ಯಸನಿಯ ಚಟುವಟಿಕೆಯಿಂದ ದೂರ ಇದ್ದಾಗ ಕ್ಯಾನ್ಸರ್ ರೋಗವನ್ನು ಬರದ ರೀತಿಯಲ್ಲಿ ನೋಡಿಕೊಳ್ಳಬಹುದು ಎಂದು ಹೇಳಿದ್ರು. ಜಾಸ್ತಿ ಈ ರೀತಿ ವ್ಯಸನಿಗಳಿಗೆ ಜಾಸ್ತಿ ಬರ್ತದೆ. ಆದರೆ ಕೆಲವೊಂದು ಸಲ ವ್ಯಸನಿಗಳು ಇಲ್ಲದೆ ಇರೋರಿಗೂ ಕೂಡ ಬರುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾದ್ರೆ ಈ ವ್ಯಸನ ನಾವೆಲ್ಲ ಈಗ ನಿವಾರಣೆಯ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಮೊಟ್ಟ ಮೊದಲಾಗಿ ವ್ಯಸನವನ್ನ ನಿಲ್ಲಿಸಬೇಕು. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವೈದ್ಯಕೀಯ ಆಡಳಿತಾಧಿಕಾರಿ ಡಾಕ್ಟರ್ ಅಮಿತಾ ಅಮರ್ಲಾ ಅವರು ಮಾತನಾಡಿ, ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ನುರಿತ ವೈದ್ಯರು ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ಇದನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. We'll have a gesture of arranging a small camp for our patients, old patients or new patients, and also a screening camp to improve the awareness among the people. So this is a contribution from the hospital so that we improve the awareness among the people. So I request all the people to take this opportunity. ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವಿಶ್ವನಾಥ್ ಅವರು ಮಾತನಾಡಿ, ಶಿಬಿರದಲ್ಲಿ ಖ್ಯಾತ ಹಾಗೂ ನುರಿತ ವೈದ್ಯರಿಂದ ತಪಾಸಣೆ ನಡೆಯಲಿದೆ. ಶಿಬಿರದ ಸಮಯದಲ್ಲಿ ಹೊರರೋಗಿ ತಪಾಸಣೆಗಳಿಗೆ 25% ರಿಯಾಯಿತಿ ನೀಡಲಾಗುವುದೆಂದು ಹೇಳಿದ್ರು. ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದರೆ 60 ಹಾಗೂ 70 ವರ್ಷದ ಮೇಲೆ ಇರುವ ಪುರುಷರಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಕ್ಯಾನ್ಸರ್. ಸೊ ಅದಕ್ಕೆ ಕೂಡ ಒಂದು ರಕ್ತ ಪರೀಕ್ಷೆ ಇದೆ, ಸೀರಮ್ PSA ಅಂತ ಹೇಳ್ತೇವೆ. ಅದನ್ನು ಕೂಡ ನಾವು ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ನಲ್ಲಿ ಅಳವಡಿಸ್ತಾ ಇದ್ದೇವೆ. ಅದಲ್ಲದೆ ಬೇರೆ ಯಾವುದೇ ಅಂಗದಲ್ಲಿ ಕೂಡ ತೊಂದರೆ ಇದ್ದರೂ ಕೂಡ ಅದಕ್ಕೆ ಬೇಕಾದ ಒಂದು ಸೂಕ್ತವಾದ ಪರೀಕ್ಷೆಗಳನ್ನು ಕೂಡ ನಾವಿಲ್ಲಿ ಮಾಡಿಬಿಟ್ಟು ಅದರಲ್ಲಿ ನಿಮಗೆ 25% ಡಿಸ್ಕೌಂಟ್ ಕೂಡ ಕೊಡಲಾಗುತ್ತದೆ. ಈ ವೇಳೆ ರೇಡಿಯಾಲಜಿ ಆಂಕೋಲಜಿಸ್ಟ್ನ ವೈದ್ಯರಾದ ಡಾಕ್ಟರ್ ಕವಿತಾ, ಡಾಕ್ಟರ್ ವೆಂಕಟರಮಣ ಕಿಣಿ, ಡಾಕ್ಟರ್ ನವೀನ್ ರೋಡ್ರಿಗಸ್ ಪಾಯಸ್, HOD ಡಾಕ್ಟರ್ ಕೆ ಕಮಲಾಕ್ಷ ಶೆಣಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಶೈಲಾ ಲೋಪೋ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.